ಅಪ್ಪೆ ಟೀಚರ್ ಅಧ್ಯಾಯ ಕರಾವಳಿಯಲ್ಲಿ ತುಳು ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಮಾರ್ಕ್ ತರಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ಕೋಸ್ಟರ್ವುಡ್ ಅಂಗಳ ಮೆಲ್ಲನೆ ಹೊಸ ಲುಕ್ ಪಡೆದುಕೊಳ್ಳುತ್ತಿದೆ. ಕೆಲವು ದಿನದಿಂದ ಸ್ವಲ್ಪ ಮಟ್ಟಿಗೆ ಬಿಕೋ ಎನ್ನುತ್ತಿದ್ದ ತುಳು ಸಿನಿಮಾ ಈಗ ಸ್ವಲ್ಪ ಚೇತರಿಕೆ ಬಂದಂತಾಗಿದೆ. ಇದೇ ಮೂಡ್ನಲ್ಲೇ ಇನ್ನೊಂದು ವಿಭಿನ್ನ ಟೈಟಲ್ನ ಸಿನಿಮಾ ಒಂದು ರಿಲೀಸ್ಗಾಗಿ ಕಾಯುತ್ತಿದೆ. ಯಾನು ದುಬೈಡೊಂಜಿ ರಿಸರ್ಚ್ ಸೆಂಟರ್ ಟು ವರ್ಕ್ ಮಲ್ತೊಂದುಲ್ಲೆ. ಎಂಕ್ಲುಪುರ ಐತೆ ಬೋಲಿಯಾರ ಕೈತಲಿಪ್ನ ಪ್ಲೇಸ್ ಮಿತ್ತು ಒಂಜಿ ಪ್ರಾಜೆಕ್ಟ್ ಮಲ್ತೊಂದುಲ್ಲೆ. ನಿಕ್ಕಲು ರಿಸರ್ಚ್ ವಿಡಿಯೋ ಮಲ್ಪರ ಬೈದಿನ ಅಪ್ಪೆ ಟೀಚರ್ ಅಧ್ಯಾಯ ಕರಾವಳಿಯಲ್ಲಿ ತುಳು ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಮಾರ್ಕ್ ತರಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ಕೋಸ್ಟಲ್ವುಡ್ ಅಂಗಳ ಮೆಲ್ಲನೆ ಹೊಸ ಲುಕ್ ಪಡೆದುಕೊಳ್ಳುತ್ತಿದೆ. ಕೆಲವು ದಿನದಿಂದ ಸ್ವಲ್ಪ ಮಟ್ಟಿಗೆ ಬಿಕೋ ಎನ್ನುತ್ತಿದ್ದ ತುಳು ಸಿನಿಮಾ ಲೋಕದಲ್ಲಿ ಈಗ ಸ್ವಲ್ಪ ಚೇತರಿಕೆ ಬಂದಂತಾಗಿದೆ. ಇದೇ ಮೂಡ್ನಲ್ಲಿ ಇನ್ನೊಂದು ವಿಭಿನ್ನ ಟೈಟಲ್ನ ಸಿನಿಮಾ ಒಂದು ರಿಲೀಸ್ಗಾಗಿ ಕಾಯುತ್ತಿದೆ. ಕೋಸ್ಟಲ್ವುಡ್ನಲ್ಲಿ ವಿಭಿನ್ನ ಕತೆ ಹಾಗೂ ಹೊಸ ಕಲಾವಿದರ ಜೊತೆಗೆ ಹೆಣೆದ ವಿನೂತನ ಶೈಲಿಯ ಪೆಟ್ ಕಮ್ಮಿ ಈಗಾಗಲೇ ಸೆನ್ಸಾರ್ ಪಡೆದು ಮೇ ತಿಂಗಳಲ್ಲಿ ರಿಲೀಸ್ ಮಾಡುವ ಬಗ್ಗೆ ಪೂರ್ವಭಾವಿಯಾಗಿ ಸೂಚನೆಯನ್ನ ಕೋಸ್ಟಲ್ವುಡ್ನಲ್ಲಿ ಹರಿಯಬಿಟ್ಟಿದೆ. ಬಟ್ ಐ ಆಮ್ ಡ್ಯಾಮ್ ಶೂರ್ ಅವ್ಳು ದಾದನ ಒಂಜಿ ಇಲೀಗಲ್ ಆಕ್ಟಿವಿಟೀಸ್ ಅವನುಂಡು. ಅವು ದಾದ ಪಂಡು ಎಂಕ್ಲು ಪ್ರೂವ್ ಮಲ್ಪ. ರಾಜ ಮಸ್ತ್ ರಸಿಕೆ ಪೊಡು ಕಾಡಟ್ಲ ಈತ್ ಮಲ್ಲ ಇಲ್ಲು ಕಟ್ಟದೆ ಅವು ಏಪಗ ಬೂರಂಡ ಗೊತ್ತಿಜ್ಜಿ ನಮ್ಮ ಅತ್ತಾಂದಿನ ಜಾಗೆಗೆ ಕೆರೆ ಪೋವಡು. ಪೆಟ್ ಕಮ್ಮಿ ತುಳು ಚಿತ್ರರಂಗದಲ್ಲಿ ಸಾಕಷ್ಟು ಸುದ್ದಿಗೆ ಕಾರಣವಾದ ಹಾಗೂ ಒಂದಷ್ಟು ವಿವಾದವನ್ನ ಹುಟ್ಟುಹಾಕಿದ ಚಿತ್ರ. ಮಾಲ್ಗುಡಿ ಡೇಸ್ ಬ್ಯಾನರ್ ನಡಿ ಈ ಚಿತ್ರ ರೆಡಿಯಾಗಿದೆ. ತುಳು ಲಿಪಿಯಲ್ಲಿ ತುಳು ಚಿತ್ರದ ಟೈಟಲ್ ಮಾಡುವ ಮೂಲಕ ಮೊದಲ ಬಾರಿಗೆ ಸುದ್ದಿಗೆ ಬಂದ ಪೆಟ್ ಕಮ್ಮಿ ಅನಂತರ ಒಂದೊಂದೇ ರೀತಿಯ ಅವಾಂತರಗಳ ಮೂಲಕ ಗಮನ ಸೆಳೆಯಿತು. ಈ ಚಿತ್ರದ ಟೈಟಲ್ ಕೂಡ ಹೊಸ ನಿರೀಕ್ಷೆಯನ್ನ ಮೂಡಿಸಿದೆ. ದುಬೈಡೊಂಜಿ ರಿಸರ್ಚ್ ಸೆಂಟರ್ ಟು ವರ್ಕ್ ಮಲ್ತೊಂದುಲ್ಲೆ. ಎಂಕ್ಲುಪುರ ಐತೆ ಬೋಲಿಯಾರ ಕೈತಲಿಪ್ನ ಪ್ಲೇಸ್ ಮಿತ್ತು ಒಂಜಿ ಪ್ರಾಜೆಕ್ಟ್ ಮಲ್ತೊಂದುಲ್ಲೆ. ನಿಕ್ಕಲು ರಿಸರ್ಚ್ ವಿಡಿಯೋ ಮಲ್ಪರ ಬೈದಿನ ಇಜ್ಜ ಅಪ್ಪಗೊಮ್ಮೆ ನಮ್ಮೆ ಖಾಲಿ ₹1 ಖರ್ಚು ಮಾಡ್ತಾಡ ಇಂಚಿದ ಮರ ಪುಟ್ಟದುವ ಅವಳು ದಾದನ ಒಂಜಿ ಆಕ್ಟಿವಿಟೀಸ್ ಅವನುಂಡಿಗೆ ಲೈಕ್ ಕೆಲವರು ಪಂಡ್ಪೇರು ದೈವ ಪಂಡ್ ಬುಕ ಕೆಲವರು ಪಂಡ್ಪೇರು ಕುಲೆ ಪಂಡ್ ಪೋಡಿಗೆ ಅಪ್ಪಡೊಂದು ಬಾಯಿ ಬಿಡ್ದು ಪನಡುಂಬೆ ಪೋಡಿಗೆ ಮನುಷ್ಯ ತನ್ನ ಜೀವನ ಮೌಲ್ಯವನ್ನೇ ತಿಳಿಯದೆ ಅರೆ ಹುಚ್ಚನಂತೆ ಹೇಗೆ ವಿನಾಶದ ಹಾದಿ ಹಿಡಿಯುತ್ತಾನೆ ಎಂಬುದೇ ಚಿತ್ರದ ಸಾರ. 6 ಮಂದಿ ಗೆಳೆಯರು ಒಟ್ಟು ಸೇರಿದಾಗ ಏನೆಲ್ಲ ಮಾಡ್ತಾರೆ, ಅವರೊಳಗೆ ಏನೆಲ್ಲ ಆಗಲಿದೆ, ಮುಂದೇನಾಗುತ್ತೆ, ಹೀಗೆ 101 ವಿಚಾರಗಳ ಬಗ್ಗೆ ಸಿನಿಮಾ ಬೆಳಕು ಚೆಲ್ಲುತ್ತದೆ. ಭೂಕಂಪ, ಸುನಾಮಿ, ಬರಗಾಲ, ಹೆಚ್ಚಿದ ತಾಪಮಾನ ಹೀಗೆ 101 ಪ್ರಾಕೃತಿಕ ಸಮಸ್ಯೆಯಿಂದ ಜನ ಸತ್ತರೆ ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕಾದೀತು? ಇವರು ಮರ ಗಿಡಗಳನ್ನೆಲ್ಲ ಕಡಿದು ಪರಿಸರವನ್ನೇ ಹಾಳು ಮಾಡುವಾಗ ಈ ಬಗ್ಗೆ ಒಂದಿನಿತು ಬೇಸರ ಪಟ್ಟುಕೊಳ್ಳದ ನಾವು ಪ್ರಾಕೃತಿಕ ವಿಕೋಪದಿಂದ ಸಾವು ನೋವು ಆದಾಗ ಬೊಬ್ಬೆ ಹಾಕಿ ಕಿರುಚುತ್ತೇವೆ. ಇಂತಹ ಸಂಗತಿಗಳು ನಮಗೇಕೆ ಮುಖ್ಯವಾಗುವುದಿಲ್ಲ ಎಂಬ ಆಶೆ ಇರಿಸಿ ಪೆಟ್ ಕಮ್ಮಿ ರೆಡಿಯಾಗಿದೆ. ಕ್ಯಾಮರಾ ಕೊರು ರಾಜ್ ಫಿಶ್ ಕ್ಯಾಮರಾ ಕೊರು. ಫಿಲಂ ಬ್ಯೂರೋ, ಸ್ಪಂದನ ನ್ಯೂಸ್, ಉಡುಪಿ. ಬೇಗ ಇಲ್ಲ ಪೂತು ಫಸ್ಟ್